ಸ್ವಾಗತವನ್ನು ಬಯಸ್ತಾ ರಾಜ್ಯದ ಕನ್ನಡ ಜನಪದ ಪರಿಷತ್ ಇದರ ಒಂದು ಅಂಗಸಂಸ್ಥೆ ಜನಪದ ಯುವ ಬ್ರಿಗೇಡ್ ಅನ್ನುವಂಥದ್ದು. ಅದು ಈ ಒಂದು ಆಗಸ್ಟ್ ತಿಂಗಳಲ್ಲೇ ಜನಪದ ಯುವ ಬ್ರಿಗೇಡ್ ಅನ್ನುವಂಥ ಒಂದು ಘಟಕವನ್ನು ಇಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಇದರ ಮುಖ್ಯ ಉದ್ದೇಶ ಅನ್ನುವಂಥದ್ದು ನಮ್ಮ ಜನಪದ ಕಲೆಗಳನ್ನು ಮತ್ತೆ ಪುನರುತ್ಥಾನಗೊಳಿಸಬೇಕು ಅನ್ನುವಂಥದ್ದು ಒಂದು ಉದ್ದೇಶ. ಇದರ ಮುಖ್ಯ ರೂವಾರಿ ನಮ್ಮ ಜೊತೆ ಇದ್ದಾರೆ ಸಂಪತ್ SB ಅಂತೇಳಿ. ಇವರು ಹವ್ಯಾಸಿ ಕಲಾವಿದರು, ಯಕ್ಷಗಾನ ಭಾಗವತರು ಮತ್ತು ಅತ್ಯುತ್ತಮ ಭಜನಾ ಹಾಗೂ ಕೀರ್ತನಕಾರರೆಲ್ಲಾಗಿದ್ದಾರೆ. ಒಂದು ರೀತಿಯಲ್ಲಿ MCFನಲ್ಲಿ ಉದ್ಯೋಗವನ್ನು ಮಾಡಿಕೊಂಡು ಎಲ್ಲ ರೀತಿಯ ಕಲೆಯನ್ನು ಮೈಗೂಡಿಸ್ಕೊಂಡಿದ್ದಾರೆ. ಮತ್ತೊಬ್ಬರು ಹವ್ಯಾಸಿ ಯಕ್ಷಗಾನ ಕಲಾವಿದರು, ಹವ್ಯಾಸಿ ಭಾಗವತರು ಶ್ರೇಯಾ ರೋಹಿತ್ ಉಚ್ಚಿಲ ಅವರು. ಈ ಒಂದು ಜನಪದ ಯುವ ಬ್ರಿಗೇಡ್ನ ಕಾರ್ಯಚಟುವಟಿಕೆ ಏನು, ಹಾಗೆ ಜನಪದ ಕಲಾ ಪರಿಷತ್ ಯಾವ ರೀತಿ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇತ್ತು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಇದೀಗ ಸಂಪತ್ SB ಅವರು ನೀಡಲಿಕ್ಕಿದ್ದಾರೆ. ಕನ್ನಡ ಜಾನಪದ ಪರಿಷತ್ ಹಾಗೂ ಜಾನಪದ ಯುವ ಬ್ರಿಗೇಡ್ ಇದರ ಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ S ಬಾಲಾಜಿ ಬೆಂಗಳೂರು. ಇವರು ಜಾನಪದ ಕಲೆಯನ್ನು ಉಳಿಸುವ ಮತ್ತು ಬೆಳೆಸುವ ದೃಷ್ಟಿಯಿಂದ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳಲ್ಲಿ ಘಟಕಗಳನ್ನು ಸ್ಥಾಪಿಸಿ ಅಲ್ಲಿಯ ಯುವ ಸಮೂಹಗಳನ್ನು ಒಗ್ಗೂಡಿಸಿಕೊಂಡು ಅಳಿಸಿ ಹೋದಂತಹ ಕೆಲವೊಂದು ಜಾನಪದ ಕಲೆಗಳನ್ನು ಪರಿಚಯಿಸುವುದರ ಮೂಲಕ ಮತ್ತು ಎಲೆಮರೆಯಲ್ಲಿ ಇರುವಂತಹ ಕೆಲವೊಂದು ಜನಪದ ಸಂಗೀತ ಹಾಗೂ ಜನಪದ ನೃತ್ಯ ತಂಡಗಳನ್ನು ಗುರುತಿಸಿ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸುವುದರ ಮೂಲಕ ಜನಪದ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿರುತ್ತಾರೆ. 2022ರಲ್ಲಿ ತರೀಕೆರೆಯಲ್ಲಿ ಹಾಗೂ ಇತ್ತೀಚೆಗೆ ಜೂನ್ 25, 2025ರಂದು ಬೆಂಗಳೂರಿನಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ದಶಮಾನೋತ್ಸವದ ಆಚರಣೆಯ ಸಲುವಾಗಿ ಪ್ರಪ್ರಥಮ ಬಾರಿಗೆ ಜನಪದ ಪರಿಷತ್ ಸಮ್ಮೇಳನವನ್ನು ನಡೆಸಿ ಅನೇಕ ಗಣ್ಯ ವ್ಯಕ್ತಿಗಳಿಗೆ, ಗುರು ಹಿರಿಯರಿಗೆ ಹಾಗೂ ನೂರಾರು ಯುವಕ ಯುವತಿಯರಿಗೆ ಕಲಾಕ್ಷೇತ್ರ, ಸಮಾಜ ಸೇವೆ, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸೇವೆ ಸಾಧನೆಗೈಯುತ್ತಿರುವುದನ್ನು ಗಮನಿಸಿ ಅವರಿಗೆ ರಾಜ್ಯ ಪ್ರಶಸ್ತಿ, ಜನಪದ ಪ್ರಶಸ್ತಿ, ರಾಜ್ಯ ಯುವ ಪ್ರಶಸ್ತಿ ಹಾಗೂ ರಾಜ್ಯ ಯುವ ಸಿರಿ ಪ್ರಶಸ್ತಿಗಳನ್ನು ನೀಡುವುದರ ಮೂಲಕ ಸಮ್ಮೇಳನಗಳನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿ ಜನಾಭಿನಂದನೆಗಳಿಗೆ ಪಾತ್ರರಾಗಿದ್ದಾರೆ. ಮುಂದೆ ಪುತ್ತೂರು, ಧಾರವಾಡ, ಗೋವಾ ಹಾಗೂ ದೆಹಲಿಯಲ್ಲಿ ಅನೇಕ ಜಾನಪದ ಯುವ ಸಮೂಹ ಒಕ್ಕೂಟ ಕಾರ್ಯಕ್ರಮಗಳನ್ನು ಹಾಗೂ ಜಾನಪದ ಪರಿಷತ್ ಸಮ್ಮೇಳನಗಳನ್ನು ಹಮ್ಮಿಕೊಂಡಿರುತ್ತಾರೆ. ಜಾನಪದ ಯುವ ಬ್ರಿಗೇಡ್ ಎಂಬುದು ಯುವ ಸಮೂಹಗಳಿಗೆ ಮೀಸಲಾದ ಸಂಸ್ಥೆ. ಇದರ ಸದುಪಯೋಗವನ್ನು ಎಲ್ಲ ಯುವ ಸಮೂಹಗಳು ಪಡೆದುಕೊಳ್ಳಬೇಕು. ಈ ಉದ್ದೇಶದಿಂದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ S ಬಾಲಾಜಿಯವರ ಮಾರ್ಗದರ್ಶನದಂತೆ ತಾಲೂಕು ಸಂಚಾಲಕರನ್ನೆಲ್ಲ ಜೊತೆಗೂಡಿಸಿಕೊಂಡು ದಕ್ಷಿಣ ಕನ್ನಡ ಜಾನಪದ ಯುವ ಬ್ರಿಗೇಡ್ ಘಟಕವನ್ನು ಉದ್ಘಾಟಿಸಬೇಕೆಂದು ಸಂಕಲ್ಪ ಮಾಡಿದ್ದೇವೆ. ಕನ್ನಡ ಜಾನಪದ ಪರಿಷತ್ತಿನ ಅಂಗಸಂಸ್ಥೆ ಜಾನಪದ ಯುವ ಬ್ರಿಗೇಡ್ 25 ಏಪ್ರಿಲ್ 2020 ಸ್ಥಾಪನೆಗೊಂಡಿದ್ದು ರಾಜ್ಯಾದ್ಯಂತ ಯುವಜನರಲ್ಲಿ ಜಾನಪದ ಜಾಗೃತಿ ಮೂಡಿಸುವ ಏಕೈಕ ಸಂಸ್ಥೆಯಾಗಿದೆ. ಜನಪದ ಕಲೆ ಮತ್ತು ಕಲಾವಿದರ ದಾಖಲೀಕರಣ, ತರಬೇತಿ, ಕ್ಷೇತ್ರ ಕಾರ್ಯಗಳನ್ನು ಜನಪದ ಯುವ ಬ್ರಿಗೇಡ್ ಮೂಲಕ ಮಾಡಲಾಗುತ್ತದೆ. ನನ್ನನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಜಾನಪದ ಯುವ ಬ್ರಿಗೇಡ್ ಸಂಚಾಲಕನಾಗಿ ನೇಮಕ ಮಾಡಿದ ರಾಜ್ಯಾಧ್ಯಕ್ಷರು ಡಾಕ್ಟರ್ ಜನಪದ S ಬಾಲಾಜಿ ಅವರಿಗೆ ಹಾಗೂ ರಾಜ್ಯದ ಎಲ್ಲ ಪದಾಧಿಕಾರಿಗಳಿಗೂ ಕೃತಜ್ಞತೆ ಆಗಿದ್ದೇನೆ. ದಿನಗಳಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲಾ ಜನಪದ ಗೀತೆಗಳ ಸ್ಪರ್ಧೆ, ಜನಪದ ಗಾದೆಗಳ ಸ್ಪರ್ಧೆಗಳನ್ನು ಜನಪದ ಯುವ ಬ್ರಿಗೇಡ್ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲಕ ಏರ್ಪಡಿಸಲು ಚಿಂತಿಸಲಾಗಿದೆ. ನನ್ನೊಂದಿಗೆ ನನ್ನ ಸಹ ಸಂಚಾಲಕರು ಹಾಗೂ ತಾಲೂಕು ಸಂಚಾಲಕರುಗಳು ಸಂಪೂರ್ಣ ಸಹಕಾರ ನೀಡುತ್ತಿದ್ದು ಆನ್ಲೈನ್ ಮತ್ತು ಆಫ್ಲೈನ್ ಕಾರ್ಯಕ್ರಮಗಳನ್ನು ಸಂಘಟಿಸಲು ಚಿಂತಿಸಲಾಗಿದ್ದೇವೆ. ಮನುಷ್ಯನ ಜೊತೆಗೆ ಹುಟ್ಟಿದ ಜಾನಪದಕ್ಕೆ ಎಂದಿಗೂ ಸಾವಿಲ್ಲ. ಜಾನಪದ ಎಂದರೆ ಜನಸಮೂಹ. ಒಟ್ಟು 257 ವಿಧವಾದ ಪ್ರದರ್ಶನ ಕಲೆಗಳು, 25 ವಿಧವಾದ ಗೀತಾ ಪ್ರಕಾರಗಳು, 5 ಮಹಾಕಾವ್ಯಗಳು, 75ಕ್ಕಿಂತ ಹೆಚ್ಚು ಖಂಡಕಾವ್ಯಗಳು ಇವೆ. ಈಗಿನ ಯುವಕ ಯುವತಿಯರಿಗೆ, ವಿದ್ಯಾರ್ಥಿಗಳಿಗೆ ಆಗಿರಬಹುದು ಜಾನಪದ ಕಲೆಯ ಬಗ್ಗೆ ಅಷ್ಟಾಗಿ ಪರಿಚಯ ಇಲ್ಲ. 257 ಕಲೆಗಳಲ್ಲಿ ಕನಿಷ್ಠ 10 ಕಲೆಗಳ ಹೆಸರು ತಿಳಿಯದೆ ಇರುವುದು ತುಂಬ ವಿಚಾರವಾಗಿದೆ. ಡೊಳ್ಳು ಕುಣಿತ, ಸೋಬಾನ ಪದ, ಕಂಸಾಳೆ ನೃತ್ಯ, ಪೂಜಾ ಕುಣಿತ, ವೀರಗಾಸೆ, ಅಂತಿ ಪದ, ಗೀಗಿ ಪದ, ರಿವಾಯತ್ ಪದ, ಹೀಗೆ ಅನೇಕ ಜಾನಪದ ಕಾರಗಳು ಅಸ್ತಿತ್ವದಲ್ಲಿ ಇವೆ. ಇವುಗಳನ್ನು ಯುವಕರಿಗೆ ತಲುಪಿಸುವ ಪ್ರಯತ್ನವಾಗಿ ಕನ್ನಡ ಜಾನಪದ ಪರಿಷತ್ನ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ S ಬಾಲಾಜಿಯವರು
ಜನಪದ ಯುವ ಬ್ರಿಗೇಡ್ ಎಂಬ